ಅನ್ನಪೂರ್ಣ ಮೂವೀಸ್ ಅರ್ಪಿಸುವ ಜಿಕೆ ಶ್ರೀನಿವಾಸ್ ಸಾಲ್ಯಾನ್, ವಿಜಯಶೇಖರ್ ಹೆಗ್ಡೆ, ಹರ್ಷಿತಾ ನಿರ್ಮಾಣದ ಪ್ರಶಾಂತ್ ಸಿಕೆ ನಿರ್ದೇಶನದ ಅಮಾವಾಸ್ಯೆ ತುಳು ಟೆಲಿಫಿಲ್ಮ್ ಟ್ರೇಲರ್ ಬಿಡುಗಡೆ ಸಮಾರಂಭ ಇಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಿರಿಚಾವಡಿ ಅಕಾಡೆಮಿಯಲ್ಲಿ ನಡೆಯಿತು. ಅಮಾವಾಸ್ಯೆ ಒಂದು ಕತ್ತಲಿತ ರಾತ್ರಿ ತುಳು ಕಿರುಚಿತ್ರ. ಜಿಕೆ ಶ್ರೀನಿವಾಸ್ ಸಾಲ್ಯಾನ್, ಶ್ರೀಮತಿ ವಿಜಯಶೇಖರ್ ಹೆಗ್ಡೆ, ಹರ್ಷಿತಾ ನಿರ್ಮಾಣದ ಪ್ರಶಾಂತ್ ಸಿಕೆ ನಿರ್ದೇಶನದ ತುಳು ಟೆಲಿಫಿಲಂ ತಯಾರಾಗಿದೆ. ಇದರ ಟ್ರೇಲರ್ ಬಿಡುಗಡೆ ಸಮಾರಂಭವು ಇಂದು ನಡೆಯಿತು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ದಯಾನಂದ ಜಿ ಕತ್ತಲ್ ಸರ್ ಅವರು ಟ್ರೇಲರ್ ಅನ್ನು ಬಿಡುಗಡೆಗೊಳಿಸಿದರು. ಒವ್ವೊವು ಕಾಲುಗು ಒವ್ವೊವು ಆವುಡ ಅವು ಆಯಾಯ ಪೊರ್ತುಗಾಂಡನೆ ಸರಿ ಈರು ದುಂಬತ್ತ ನಿರ್ಧಾರ ದೆತುನೊಂದು ಅಂಡ ಅವು ಅಮಸರದ ನಿರ್ಧಾರಂದ ಆಪುಜ. ಒಲ್ದು ಮಾಸ ಬೆಚ್ಚ ಶ್ವಾಸ ರಟ್ಟೆಡು ಬಲ ಬಿಗಲೆಡು ಛಲ ಈ ಹುಚ್ಚಿನ ಬೆರಿಬತ್ತಂದು ಬತ್ತೀನಿ ಗಿಡತ ಲೆಕ್ಕ ಈ ಏನನ್ನು ಬೆರಿಬತ್ತಂದು ಬತ್ತೀನಿ ನಿಂಕನ ಪುಂಚಗೆಂಬೆ ಅಮರೀಶ್ ಪುರಿಲಕ್ಕ ತರ ತಪಲ ಎತ್ತಿ ಸಾತಿಗೆ ಯಾನು ವಿಲನತ್ತಂಬೆ ಕಾಂಡ್ರೆ ಗುಟ್ಟಿನಕುಲು. ಬಳಿಕ ಮಾತನಾಡಿದ ಅವರು, ಕಲಾವಿದರ ತಂಡವೊಂದು ಉತ್ತಮ ಚಿತ್ರವನ್ನ ರಚಿಸಿದ್ದಾರೆ. ಇದರ ಟ್ರೇಲರ್ ಅನ್ನ ನಾನು ಬಿಡುಗಡೆಗೊಳಿಸಿರುವುದು ಹೆಮ್ಮೆಯ ವಿಚಾರ. ಕಲಾವಿದರ ತಂಡದಿಂದ ವಿನೂತನ ಚಿತ್ರವೊಂದು ತಯಾರಾಗಿದ್ದು, ಈ ಚಿತ್ರವು ಯಶಸ್ಸನ್ನ ಕಾಣಲಿ ಎಂದು ಶುಭ ಹಾರೈಸಿದ್ರು. ನಿರೂಪಣೆಯಿಂದ ನಮ್ಮ ನಿರ್ದೇಶನ ರಂಗಗಳು ಅದರ ಪ್ರಥಮ ಹೆಜ್ಜೆ ಪ್ರಶಾಂತ್ ಅದನ್ನ ಪ್ರಥಮ ಹೆಜ್ಜೆ ಇನ್ನೇ 3 ಚಲನಚಿತ್ರವು ನಿರ್ದೇಶನ ಮಾಡ್ತಾರೆ ಒಂದು ನಮ್ಮ ಹೆಚ್ಚಿನ ಬಟ್ಟೆ ಶಾರ್ಟ್ ಫಿಲ್ಮ್ ಕಿರುಚಿತ್ರಕ್ಕೂ ನಿರ್ದೇಶನ ಮಾಡ್ತಾರೆ ವ್ಯತ್ಯಾಸ ಅಣ್ಣ ಆ ಕಿರುಚಿತ್ರದ ನಿರ್ದೇಶನಗಳು ಆಗ ಪ್ರಬುದ್ಧತೆ ನಾನು 3 ಚಲನಚಿತ್ರಕ್ಕೂ ಒಂದು ನಿರ್ದೇಶನ. ಆನಂತರ ತುಳು ಕಿರುಚಿತ್ರದ ನಿರ್ಮಾಪಕರಾದ ಜಿಕೆ ಶ್ರೀನಿವಾಸ್ ಸಾಲ್ಯಾನ್ ಅವರು ಮಾತನಾಡಿ, ಅನೇಕ ಮಂದಿಯ ಸಹಕಾರದಿಂದ ಕಿರುಚಿತ್ರವನ್ನ ನಿರ್ಮಿಸಲಾಗಿದೆ. ಈ ಕಿರುಚಿತ್ರದ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಇದೇ ವೇಳೆ ಮಾತನಾಡಿದ ಕಿರುಚಿತ್ರದ ನಿರ್ಮಾಪಕರಾದ ಹರ್ಷಿತಾ ಅವರು, ನವೆಂಬರ್ 1ರಂದು ಅಮಾವಾಸ್ಯೆ ಚಿತ್ರ ಬಿಡುಗಡೆ ಕಾಣಲಿದೆ. ಚಿತ್ರ ಬಿಡುಗಡೆಗೆ ಎಲ್ಲರೂ ಕಾತುರದಲ್ಲಿದ್ದು, ನಾವು ಕೂಡ ಸಿನಿ ಪ್ರೇಕ್ಷಕರ ಅಭಿಪ್ರಾಯಗಳ ನಿರೀಕ್ಷೆಯಲ್ಲಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಿರ್ಮಾಪಕರಾದ ಶ್ರೀಮತಿ ವಿಜಯಶೇಖರ್ ಹೆಗ್ಡೆ, ನಿರ್ದೇಶಕರಾದ ಪ್ರಶಾಂತ್ ಸಿಕೆ, ಯಕ್ಷ ಹಾಸ್ಯ ದಿಗ್ಗಜರಾದ ದಿನೇಶ್ ರೈ ಕಡಪ, ಪ್ರಜ್ವಲ್ ಕುಮಾರ್ ಗುರುವಾಯನಕೆರೆ, ನಾಯಕ ನಟ ಸುಹಾನ್, ನಾಯಕಿ ವೀಕ್ಷಿತಾ, ಖಳನಾಯಕ ರಂಜಿತ್ ಆಮೇನ್ ಉಪಸ್ಥಿತರಿದ್ದರು. ಭುಜಂಗ ಶೆಟ್ರು ಪಂಡಿನ ಪಾತ್ರೆ ಸರಿ ಕಾಲಲ ತಿರ್ಗೊಂದುಂಡತ್ತೆ ಒಂದು ಪೂರ ಕೃಷ್ಣನ ಲೀಲೆ ಈ ಪಂಡ್ಲಕ್ಕನೇ ಪೂರ. ನಮಸ್ಕಾರಮ್ಮ. ಈ ಜನ ಕೊಲ್ಲ ಮರಲ ಅಂದ್ಮಾರೆ ವಿಚಿತ್ರ ಜನ ಇರಿಗೇರ್ಲಿಜ್ಜಿರಿ. ಕೇರ್ಫುಲ್ ಆದುಪ್ಪಲೆ ಯಾಂ ಬರ್ತೆ. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.